ತನಕ ನಾವು ಆಗ್ರಹ ಮಾಡ್ತಾನೆ ಇರ್ತೀವಿ. ನ್ಯಾಯಾಧೀಶರನ್ನ ವಜಾಗೊಳಿಸಬೇಕು. ಒಂದು ವೇಳೆ ವಜಾಗೊಳಿಸಲಿಲ್ಲ ಅಂದ್ರೆ ಕಾನೂನು ಸಚಿವರಾದಂಥ ಮಾಧುಸ್ವಾಮಿಯನ್ನ ತಾವು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ತೋರಿಸಬೇಕು ಅಂತಕ್ಕಂಥದ್ದು. 5 ಲಕ್ಷಕ್ಕಿಂತ ಹೆಚ್ಚು ಜನ ಸೇರಿದ್ರಲ್ಲ, ಯಾವನಾದ್ರೂ ಅವ್ನು ಮುಖ ತೋರಿಸ್ನೇನ್ರಿ? ಯಾವನಾದ್ರು MLA MP ಬಂದು ಅಲ್ಲಿ ನಿಮ್ಮ ಜೊತೆ ನಾನು ಇದ್ದೀನಿ ಅಂತ ಹೇಳಿದ್ನೇನ್ರಿ? ನೀವು ಯಾವ ಸಂವಿಧಾನದ ಮೊದಲ ಸಾಕಾಗಲ್ಲ, ನಿಮ್ಮ ಅಪ್ಪನ ಕಾಲೂ ಆಗಲ್ಲ, ತಾತನ ಕಾಲೂ ಆಗಲ್ಲ. ಗಣರಾಜ್ಯೋತ್ಸವ ಸಂದರ್ಭದಲ್ಲಿ ರಾಯಚೂರು ನ್ಯಾಯಾಧೀಶ ಮಲ್ಲಿಕಾರ್ಜುನ ಗೌಡ ಅಂಬೇಡ್ಕರ್ ಅವರ ಫೋಟೋವನ್ನು ತೆರವುಗೊಳಿಸಿ ಅವಮಾನಿಸಿದ ಘಟನೆಯ ವಿರುದ್ಧ ನಂಜನಗೂಡು ತಾಲೂಕಿನ ಹೇಡಿಯಾಲ ಗ್ರಾಮದಲ್ಲಿ ಸಂವಿಧಾನ ಸಂರಕ್ಷಣಾ ಸಮಿತಿ ವತಿಯಿಂದ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನೆಗೆ ನಂಜನಗೂಡು ತಾಲೂಕಿನ ಹೇಡಿಯಾಲ ಸುತ್ತಮುತ್ತಲಿನ ಗ್ರಾಮವಾದ ಹಾದನೂರು, ಮುಳ್ಳೂರು, ವಡೆಯನಪುರ, ಹೇಡಿಯಾಲ ಗ್ರಾಮಸ್ಥರು ಬೆಂಬಲ ನೀಡಿದರು. ಸ್ವಯಂ ಪ್ರೇರಿತರಾಗಿ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿ ಪ್ರತಿಭಟನೆಗೆ ಬೆಂಬಲ ಸೂಚಿಸಿದರು. ನಂಜನಗೂಡು ಮಾಜಿ ತಾಲೂಕು ಪಂಚಾಯತ್ ಅಧ್ಯಕ್ಷ ನಾಗೇಶ್ ರಾಜ್ ಮಾತನಾಡಿ, ಅಂಬೇಡ್ಕರ್ ಭಾವಚಿತ್ರಕ್ಕೆ ಅವಮಾನಿಸಿದ ಬಗ್ಗೆ SC/ST ಶಾಸಕರು, ಸಚಿವರು ಸದನದಲ್ಲಿ ಮಾತನಾಡಲಿಲ್ಲ ಎಂದು ತೀವ್ರವಾಗಿ ಆಕ್ರೋಶ ವ್ಯಕ್ತಪಡಿಸಿದರು. ಗ್ರಾಮೀಣ ಮಹೇಶ್ ಮಾತನಾಡಿ, ಮೊನ್ನೆ ನಡೆದ ವಿಧಾನಸೌಧ ಚಲೋ ಪ್ರತಿಭಟನೆ ವೇಳೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಇನ್ನು 3 ದಿನಗಳಲ್ಲಿ ಅವನ ವಿರುದ್ಧ ಕ್ರಮವನ್ನು ಕೈಗೊಳ್ಳುತ್ತೇವೆ ಎಂದು ಹೇಳಿಕೆ ನೀಡಿದ್ದಾರೆ. ಆದರೆ ಈವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಅವರು ಆಕ್ರೋಶ ವ್ಯಕ್ತಪಡಿಸಿದರು. HD ಕೋಟೆಯ ಪುರಸಭೆ ಮತ್ತು ಸ್ಥಾಯಿ ಸಮಿತಿ ಅಧ್ಯಕ್ಷ HC ನರಸಿಂಹಮೂರ್ತಿ, ಪ್ರತಿಭಟನಾಕಾರರು ಸಂಶೋಧಕ ಸಂಘದ ರಾಜ್ಯಾಧ್ಯಕ್ಷ ಮರಿದೇವಯ್ಯ, ದಸಂಸ ಅಂಬೇಡ್ಕರ್ ವಾದ ಜಿಲ್ಲಾ ಸಂಘಟನಾ ಸಂಚಾಲಕರಾದ ಚ ಶಿವಕುಮಾರ್, ಶಿವಲಿಂಗಯ್ಯ ಮತ್ತಿತರರು ಮಾತನಾಡಿದರು. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯತ್ ಅಧ್ಯಕ್ಷ ನಾಗೇಶ್ ರಾಜ್, ಗೋವಿಂದರಾಜು, ಗ್ರಾಮ ಪಂಚಾಯತ್ ಸದಸ್ಯ ಹೇಡಿಯಾಲ, HD ಕೋಟೆಯ ನರಸಿಂಹಮೂರ್ತಿ, ಮುಸ್ಲಿಂ ಸಮುದಾಯದ ಮುಖಂಡರು ಸಲ್ಮಾಮತಿ ಅಲಿ, ಹಾದನೂರು ಯಜಮಾನ ಮಹದೇವಯ್ಯ, ಶಿವಲಿಂಗಯ್ಯ, ಗ್ರಾಮ ಪಂಚಾಯತ್ ಸದಸ್ಯ, ಸಂಶೋಧಕ ಸಂಘದ ಅಧ್ಯಕ್ಷ ಮರಿದೇವಯ್ಯ, ನಾರಾಯಣ್ ವಡೆಯನಪುರ, ಬಸವಣ್ಣ ಹಾದನೂರು, ಸಿದ್ದರಾಜು ಹೊಸವಿಡುಹುಂಡಿ, ನಿಂಗರಾಜು, ರವಿಕುಮಾರ್ ಮುಳ್ಳೂರು, ಕೆಂಪಣ್ಣ ಕುಮಾರ್ ಚೆಂಗೌಡನಹುಂಡಿ, ಶಿವರಾಜ್ ಅರಸ್, ಪ್ರಕಾಶ್, ರಾಜೇಶ್ ಹಾದನೂರು ಮತ್ತಿತರರು ಇದ್ದರು. ಮಂತ್ರಿಗಳು 3 ದಿನ ಗಡುವನ್ನು ಕೊಟ್ಟಿದ್ದಾರೆ, 3 ದಿನ ಟೈಮ್ ಕೊಟ್ಟಿದ್ದಾರೆ, ಇನ್ನೂ 2 ದಿನ ಬ್ಯಾಲೆನ್ಸ್ ಇದೆ. ಆದರೂ ಕೂಡ ನಾವು ಹೋರಾಟವನ್ನು ಕೈ ಬಿಟ್ಟಿಲ್ಲ. 3 ದಿನ ಆದ ನಂತರ ನಾವು ಬೆಂಗಳೂರಿನಲ್ಲಿ ಬೃಹತ್ ಮಟ್ಟದಲ್ಲಿ ನಿನ್ನೆ ಸೇರಿದಂಥ ಜನಕ್ಕಿಂತ 3 ಪಟ್ಟು ಜನವನ್ನು ಸೇರಿಸೋದ್ರ ಪರವಾಗಿಲ್ಲ, ಅವನ್ನ ವಜಾಗೊಳಿಸೋ ತನಕ ನಾವು ಆಗ್ರಹ ಮಾಡ್ತಾನೆ ಇರ್ತೀವಿ, ನಿರಂತರ ಹೋರಾಟ ಮಾಡ್ತಾನೆ ಇರ್ತೀವಿ. ಜೈ ಭೀಮ್, ಜೈ ಭೀಮ್. ಹೇಡಿಯಾಲ ಗ್ರಾಮದಲ್ಲಿ ಒಂದು ಬೃಹತ್ತಾದಂತಹ ಪ್ರತಿಭಟನೆಯನ್ನು ಮಾಡ್ತಾರೆ. ಉದ್ದೇಶ ನಿಮಗೆಲ್ಲ ಗೊತ್ತಿದೆ. ಏನು ರಾಯಚೂರಿನ ಜಿಲ್ಲಾ ನ್ಯಾಯಾಧೀಶರಾದಂಥ ಮಲ್ಲಿಕಾರ್ಜುನ ಗೌಡ ಅವರವರು ಬಾಬಾ ಸಾಹೇಬರಿಗೆ ಅವಮಾನ ಮಾಡಿದ್ದಾರೆ. ಇದನ್ನು ಖಂಡಿಸಿ ಇವತ್ತು 42 ಗ್ರಾಮಗಳು ಇವತ್ತು ಈ ಒಂದು ಹೋರಾಟಕ್ಕೆ ಬೆಂಬಲಿಸಿ ಇವತ್ತು ಈ ಒಂದು ಹೇಡಿಯಾಲವನ್ನು ಬಂದ್ ಮಾಡ್ತಾ ಇದ್ದಾರೆ. ಸ್ವಯಂ ಪ್ರೇರಿತವಾಗಿ ಇವನ್ನು ಬಂದ್ ಮಾಡ್ತಾ ಇರೋದು ಉದ್ದೇಶ ಗೊತ್ತಿದೆ. ಕೂಡಲೇ ರಾಜ್ಯ ಸರ್ಕಾರ ಈ ನ್ಯಾಯಾಧೀಶರನ್ನ ವಜಾಗೊಳಿಸಬೇಕು. ಒಂದು ವೇಳೆ ವಜಾಗೊಳಿಸಲಿಲ್ಲ ಅಂದ್ರೆ ಕಾನೂನು ಸಚಿವರಾದಂಥ ಮಾಧುಸ್ವಾಮಿಯನ್ನ ತಾವು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ತೋರಿಸಬೇಕು ಅಂತಕ್ಕಂಥದ್ದು. ಹಾಗೆ ಮುಂದಿನ ದಿನಗಳಲ್ಲಿ ಇವತ್ತು BJP ಸರ್ಕಾರ ಇವನ್ನ ವಜಾಗೊಳಿಸಲಿಲ್ಲ ಅಂದ್ರೆ BJP ಹಟಾವೋ ದೇಶ ಬಚಾವೋ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ತೇವೆ ಅಂತಕ್ಕಂಥದ್ದನ್ನ ಇಡೀ ಸಮಾಜ, ಎಲ್ಲ ಒಕ್ಕೊರಲಿಂದ ಎಲ್ಲ ಸಮಾಜಗಳು ಕೂಡ ಒಂದು ಪ್ರತಿಭಟನೆ ಭಾಗವಹಿಸಿ ಇದನ್ನ ಹೇಳ್ತಾ ಇದ್ದೇವೆ. ದಯಮಾಡಿ ಕೂಡಲೇ ಅವನ್ನ ವಜಾಗೊಳಿಸಿ, ಇಲ್ಲ ಅಂದ್ರೆ BJP ಸರ್ಕಾರಕ್ಕೆ ಮುಂದಿನ ದಿನಗಳಲ್ಲಿ ನಡೆತಕ್ಕಂಥ ಎಲ್ಲ ಎಲೆಕ್ಷನ್ ಕೂಡ ನಾವು ಬಹಿಷ್ಕಾರ ಆಗ್ತೇವೆ ಅಂತಕ್ಕಂಥದ್ದು ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ಯಾಕೆ ನಾವು ಪ್ರಶ್ನೆ ಮಾಡಬಾರ್ದಾ? ದಯವಿಟ್ಟು ನಿಮಗೆ ನೋವಾಗ್ಬೋದು, ಆದರೆ ಸಹಿಸ್ಕೊಳ್ಬೇಕಾಗುತ್ತದೆ. ನಾನು ಎಲ್ಲ ಪಕ್ಷದಿಂದ ಗೆದ್ದು ಹೋದಂಥ ನಮ್ಮ SC/STಗಳನ್ನು ಕೇಳ್ತಾ ಇದ್ದೇನೆ. ಇವತ್ತು ನಿನ್ನೆ ದಿನ 5 ಲಕ್ಷಕ್ಕಿಂತ ಹೆಚ್ಚು ಜನ ಸೇರಿದ್ರಲ್ಲ, ಯಾವನಾದ್ರೂ ಅವ್ನು ಮುಖ ತೋರಿಸ್ನೇನ್ರಿ? ಯಾವನಾದ್ರು MLA MP ಬಂದು ಅಲ್ಲಿ ನಿಮ್ಮ ಜೊತೆ ನಾನು ಇದ್ದೀನಿ ಅಂತ ಹೇಳಿದ್ನೇನ್ರಿ? ಅವರಿಗೆ ಹೇಳಲಿಲ್ಲ. ಆದರೆ ನಾವು ಅರ್ಥ ಮಾಡ್ಕೋಬೇಕಾಗಿದೆ, ಇಷ್ಟೆಲ್ಲ ನಾಡಿನಾದ್ಯಂತ ಇಡೀ ಕರ್ನಾಟಕದಾದ್ಯಂತ ಬೆಂಕಿ ಎತ್ಕೊಂಡು ಹೋಗ್ತಾ ಇದೆ. ಇದನ್ನ ಹತ್ತಿಕ್ಕಳಕ್ಕೋಸ್ಕರನೇ ಯಾವುದೋ ಒಂದು ಉಡುಪಿಲಿ MLA ಎಂತ ಭಟ್ಟ, ರಘುಪತಿ ಭಟ್ಟು, ಅವನು ವಿವೇಕಿಯನ್ನು 5 ಜನ ಮುಸ್ಲಿಂ ಹೆಣ್ಣು ಮಕ್ಕಳಿಗೆ ಎದುರ್ಕೊಂಡು ಶಾಲೆ ಹಾಕ್ತಾರಲ್ರಿ ಇವ್ರಿಗೆ ಆಡಳಿತ ಮಾಡಕ್ ಬರ್ತದ? ಒಂದು ಕಾಲೇಜಿನಿಂದ ತಗೊಂಡೋಗ್ಬಿಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಧ್ವನಿಯನ್ನು ಹತ್ತಿಕ್ಕದಕ್ಕೋಸ್ಕರ ಇವತ್ತು ಹಿಜಾಬನ್ನ ತಂದಿಟ್ಟಿದ್ದಾರೆ. ಹಿಜಾಬನ್ನ ತಂದಿಟ್ಟು ಇದೇ RSSOP ಈಶ್ವರಪ್ಪ ಹೇಳ್ತಾನೆ, ವಿವೇಕ ಇದೆ ಒಬ್ಬ ಮಿನಿಸ್ಟರ್, ಅವನು ಕೇಸರಿ ಸಾಲ ನಾನೇ ಹಂಚ್ತೀನಿ ಅಂತಾನೆ. ಸಂವಿಧಾನ ಇರ್ತಕ್ಕಂಥದ್ದು. ನೀವು ಸಂವಿಧಾನವನ್ನು ಬಳಸ್ಕೊಂಡು ಬಾಬಾ ಸಾಹೇಬ್ ಕೊಟ್ಟು ಮೀಸಲಾತಿ ತಗೊಂಡು ಅಧಿಕಾರ ಹಿಡ್ಕೊಂಡು ಕುರ್ಚಿ ಮೇಲೆ ಕೂತ್ಕೊಂಡು ಅವರನ್ನೇ ಉಳ್ಕೊಂಡು ನಿಮ್ಮ ಮಕ್ಕಳಿಗೆ ಅವ್ರದೇ ಮೀಸಲಾತಿ ಹಾಸ್ಟೆಲ್ ಸೀಟ್ ಕೊಟ್ಟು ಎಜುಕೇಶನ್ ಕೊಟ್ಟು ಕೆಲಸ ಕೊಟ್ಟಾದ್ಮೇಲೆ ಬಾಬಾ ಸಾಹೇಬ್ರ ಬಗ್ಗೆ ಮಾತಾಡೋದು ನೀವು ವಿರೋಧ ವ್ಯಕ್ತಪಡಿಸಿರಲ್ಲ. ನಿಮ್ಗೆ ಏನು ಹೇಳ್ಬೇಕು? ನಾವು
ನೋಡ್ರೆ ನಾವು ಒಂದಂತೂ ತೀರ್ಮಾನದಲ್ಲಿದ್ವಿ ಈ ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ. ನಾನು ಮೊನ್ನೆ ನಮ್ಮ ಸ್ನೇಹಿತರು ಹೊರ ರಾಷ್ಟ್ರದಲ್ಲವ್ರೆ, ಆಫ್ರಿಕಾದಲ್ಲವ್ರು, ಇದೆಲ್ಲ ಸುದ್ದಿ, ಬೆಂಗಳೂರು ಸುದ್ದಿ ಆಫ್ರಿಕಾದಲ್ಲಿ ಚರ್ಚೆ ಆಗಿದೆ. ಅಲ್ಲಪ್ಪ, ಹೈದರಾಬಾದ್, ತಮಿಳುನಾಡು, ಕೇರಳದಲ್ಲಿ ಟಿವಿ ಬರ್ತಕ್ಕಂಥ ಕರ್ನಾಟಕ ಬರಲ್ಲ ಅಂದಾಗ ಮಾಧ್ಯಮದವ್ರಿಗೆ ಏನು ಮಾಡ್ಬೇಕು ನಾವೆಲ್ಲ ಮಾಧ್ಯಮದವ್ರು ಹೇಳಕ್ಕೆ ಹೋಗಲ್ಲ. ಕೆಲವು ಈ ಹುದ್ದೆ ತಗೊಂಡು ಸರ್ಕಾರ ಹುದ್ದೆ, ಬಿಜೆಪಿ ಸರ್ಕಾರ ಹುದ್ದೆ ತಗೊಂಡವ್ರು ಅಂಥವ್ರಿಗೆ ನಾವು ಇವತ್ತು ಹೇಳ್ತಾ ಇದ್ದೀವಿ, ನೀವು ಯಾವ ಸಂವಿಧಾನ ಮೊದಲ ಸಾಕಾಗಲ್ಲ, ನಿಮ್ಮ ಅಪ್ಪನ ಕಾಲು ಆಗಲ್ಲ, ತಾತನ ಕಾಲು ಆಗಲ್ಲ, ಬಾಬಾ ಸಾಹೇಬ್ರ ಮೇಲೆ ಬಿದ್ದಿರೋ ಧೂಳಾಗಲ್ಲ, ಅದಕ್ಕೂ ಕೈಯಾಕೆ ನಿಮ್ಮ ತಾಕತ್ತಿಲ್ಲ. ನೀವೇನು ಮಾಡಬೇಕು ಈ ದೇಶದಲ್ಲಿ ನಮ್ಮ ತುಮಕೂರು ಮಾಧ್ಯಮದ ವಿಶೇಷ ಸುದ್ದಿಗಳನ್ನು ನಿರಂತರವಾಗಿ ಪಡೆದುಕೊಳ್ಳಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ www.nammathumakuru.com ಗೆ ಭೇಟಿ ನೀಡಿ.